ಬೆಳ್ತಂಗಡಿ ತಾಲೂಕು ಕೇಂದ್ರದಲ್ಲಿ ನಡೆದ 78ನೇ ಸ್ವಾತಂತ್ರ್ಯ ದಿನಾಚರಣೆಯಲ್ಲಿ ಕೋಮು ದ್ವೇಷ ಬಿತ್ತುವ ಭಾಷಣ ಮಾಡಿ ದೂರು ದಾಖಲಿಸಿಕೊಂಡಿದ್ದ ಬಿಜೆಪಿ ಶಾಸಕ ಹರೀಶ್ ಪೂಂಜಾಗೆ ಇದೀಗ ಗ್ರಾಮಸ್ಥರು ತರಾಟೆ ತೆಗೆದುಕೊಂಡಿದ್ದಾರೆ. ದಕ್ಷಿಣ ಕನ್ನಡ ಜಿಲ್ಲೆಯ ಬೆಳ್ತಂಗಡಿ ತಾಲೂಕಿನ ಸವಣಾಳು ಗ್ರಾಮದ ಗ್ರಾಮಸ್ಥರು ಬಿಜೆಪಿ ಶಾಸಕ ಹರೀಶ್ ಪೂಂಜಾಗೆ ತರಾಟೆ ತೆಗೆದುಕೊಂಡಿದ್ದಾರೆ. ಇತ್ತೀಚೆಗೆ ಸುರಿದ ಭಾರೀ ಮಳೆಗೆ ಬೆಳ್ತಂಗಡಿ ತಾಲೂಕಿನ ಸವಣಾಳು ಗ್ರಾಮದ ಪಿಲಿಕುಳ ರಸ್ತೆ ಬಿರುಕು ಬಿಟ್ಟಿದ್ದು ವಾಹನ ಸಂಚಾರ ಹಾಗೂ ಜನರ ಓಡಾಟಕ್ಕೆ ಅಡಚಣೆ ಉಂಟಾಗಿತ್ತು. ಇಲ್ಲಿಗೆ ಭೇಟಿ ನೀಡಿದ ಬೆಳ್ತಂಗಡಿ ಶಾಸಕ ಹರೀಶ್ ಪೂಂಜಾರನ್ನು ಸ್ಥಳೀಯ ಜನರು ತರಾಟೆಗೆ ತೆಗೆದುಕೊಂಡಿದ್ದಾರೆ. ಮಳೆಹಾನಿ ಪ್ರದೇಶಕ್ಕೆ ತಡವಾಗಿ ಭೇಟಿ ನೀಡಿದ್ದಕ್ಕೆ ಆಕ್ರೋಶ ಹೊರಹಾಕಿದ್ದಾರೆ. ಆದರೆ ಈ ವೇಳೆ ಕ್ಷೇತ್ರದ ಜನರ ಜೊತೆಗೂ ಶಾಸಕ ಹರೀಶ್ ಪೂಂಜಾ ಕಿರಿಕ್ ಮಾಡಿಕೊಂಡಿದ್ದಾರೆ. MLAಗೆ ಏಕೆ ತಡವಾಗಿ ಬಂದೆ ಎಂದು ಪ್ರಶ್ನೆ ಮಾಡುವ ಹಕ್ಕು ನಿಮಗಿಲ್ಲ. ಆ ರೀತಿ ಪ್ರಶ್ನೆ ಮಾಡಿದರೆ ದೇವರ ಮೇಲೆ ಇಡುತ್ತೇನೆ ಎಂದು ಪ್ರಶ್ನೆ ಮಾಡಿದ ಜನರಿಗೆ ದೇವರ ಹೆಸರಲ್ಲಿ ಹರೀಶ್ ಪೂಂಜಾ ಬ್ಲ್ಯಾಕ್ ಮೇಲ್ ಮಾಡಿದ್ದಾರೆ. ಬೆಳ್ತಂಗಡಿ ಶಾಸಕ ಹರೀಶ್ ಪೂಂಜಾ ವರ್ತನೆಗೆ ಗ್ರಾಮದ ಜನರು ಆಕ್ರೋಶ ಹೊರಹಾಕಿದ್ದಾರೆ. ತೀವ್ರ ಮಳೆಹಾನಿ ಆದ ಸಂದರ್ಭದಲ್ಲಿ ಶಾಸಕ ಹರೀಶ್ ಪೂಂಜಾ ಅನುಪಸ್ಥಿತರಿದ್ದರು. ಆದರೆ ಈಗ ಮಳೆ ಕಡಿಮೆಯಾದ ಬಳಿಕ ಸವಣಾಳು ಗ್ರಾಮಕ್ಕೆ ಭೇಟಿ ನೀಡಿದ್ದಾರೆ. ಹೀಗಾಗಿ ತಡವಾಗಿ ಬಂದಿದ್ದಕ್ಕೆ ಶಾಸಕ ಹರೀಶ್ ಪೂಂಜಾಗೆ ಗ್ರಾಮಸ್ಥರು ಹಿಗ್ಗಾಮುಗ್ಗಾ ಕ್ಲಾಸ್ ತೆಗೆದುಕೊಂಡಿದ್ದಾರೆ. ಶಾಸಕನನ್ನೇ ಪ್ರಶ್ನೆ ಮಾಡಿದ ಗ್ರಾಮಸ್ಥರಿಗೆ ನಾಯಿ ಎಂದು ಅವಾಚ್ಯವಾಗಿ ಶಾಸಕ ಪೂಂಜಾ ನಿಂದಿಸಿದ್ದಾರೆ. ಈ ವೇಳೆ ಗ್ರಾಮಸ್ಥರು ಬಿಜೆಪಿ ಶಾಸಕರ ನಡುವೆ ಜಟಾಪಟಿ ನಡೆದಿದೆ. ಆಕ್ರೋಶ ತೀವ್ರಗೊಳ್ಳುತ್ತಿದ್ದಂತೆ ಶಾಸಕ ಪೂಂಜಾ ಸ್ಥಳದಿಂದ ತೆರಳಿದ್ದಾರೆ. MLA ಗ್ರಾಂಟೆಡ್ 9 ಲಕ್ಷ ರೂಪಾಯಿ ಇದು ಕೊರಪೆ ಅವು ಮಲ್ತು ಕೊರಪೆ ಬೊಕ ಅಂಚ ಮಂಡದಣ್ಣ ನಿಖಲು ಒರಿ ಬನ್ನಾಗ ನಿಖಲು ಇತ್ತದೇ ಬತ್ತಿನ ಕೇನ್ ನಂಚಿನ ಪ್ರಶ್ನೆ ಒರಿ MLA ನಿಖಲು ಕೇಂದ್ರ ಬೆಲೆ ನಿಖಲು ಏರ್ಲ ಅದಪ್ಪು ಅವು ನಿಖಲ ಇನ್ನು ಒತ್ತೊಂಡವ್ರನ್ನ ಎಂಕದಾಲ ತೊಂದರೆ ಜಯನಲ್ಪದ ದೇವರಿಗೆ ಬಾಡ್ದುಟ್ಟೆ ಊರ್ದಾಕ್ಲ ಇಂಚೆ ಇಂಚೆ ಅವ್ರು MLA ಬಂದಾಗ ಕೇಂದ್ರ ಮೇಲೆ ದೇವರಿಗೆ ಬಾಡ್ದುಟ್ಟೆ ದೇವರ ನಿಮಿತ್ತ ನಮ್ಮಲ್ಲಿ ಈರಡೆ ಗಲಾಟೆ ಆಡ್ಬಿಡ್ಕೊಳ್ತಾ ಕಡಪುಡ್ದೆ ವ್ಯವಸ್ಥೆ ಮಲ್ತೀನಿ ಯಾ ಮುರಣಿ ಬಂತೆ ನಿನ್ನ ಐಟಮ್ ಮಲ್ತದ ಕೊರ್ಲಿ ಐಕ್ ಅಡಿಷನಲ್ ಆ ವರ್ಕ್ ಐತೆ ನೆಟ್ ನಿಕ್ಲು ಹೊಸತ್ತು ಮಲ್ತಾರ ನಾಂಡ ಎಲ್ಲಂಜಿ ಮರಿಯಲ್ಲ ನೆಟ್ ತಾರುಂಡಿ 5 ನಿಮಿಷ ಪೂಜೆ ಯಾನ್ ಪಾತೇನ ನೀರು ಪಾತೇನ ಪೂರಕ್ಕೆಂದೇನೆ ನೆಟೆ ವಾಪಸ್ ನಿಕ್ಲು ಹೊಸ ರೋಡ್ ಮಲ್ತು ಕೊರಿಯರ್ ನಾನು ನೆಟೆ ಏತ್ ಸ್ಟ್ರೆಚ್ ಹೊಸ ರೋಡ್ ಮಲ್ಪೋರಿ ಆತ ರೋಡ್ ಎಲ್ಲಂಜಿ ಅರೆಗಾಲನಗ ಮರಿಯಲ್ಲಡು ಪಿರ ಮರಿಯಲ್ಲಡು ತಾರುಂಡು ದಯಪಂಡ ಹೊಸ ರೋಡ್ ಒಂದು ಗಟ್ಟಿ ರೋಡ್ ಆಣ ಮಾತ್ರ ದಾಲಾಪು ಐಕೆ ಅನ್ ಮರಣಿ ಮೆಕ್ಕಳೆಲ್ಲ ಬಂತೆ ನಿಕ್ಲು ಏತ್ ಹೊಸ ರೋಡ್ ಮಲ್ಪಾರ ಅದಕ್ಕೆ ನಾನು MLA ಗ್ರಾಂಟೆಡ್ ಹೆಂಗೆ ಸರ್ಕಾರದ 1 ರೂಪಾಯಿ ದುಡ್ಡು ಬರೋ ಒಂದಿಜ್ಜಿ ಬನ್ನಾಗಾನು ಕರ್ನ ಸರ್ತಿ ಸೌನಾಲಿಗೆ ಎತ್ತು ಕೋಟಿ ರೂಪಾಯಿ ಕೊಡ್ತಾನೆ ಇಡೀ ಒಂಜು ಯಾನ್ ಈ ರೀತಿ ಬಾತಿರ ಜಾನ್ ಆತು ಕೋಟಿ ರೂಪಾಯಿ ಅನುದಾನ ಕನತ್ ಬರ್ತಿ ಇತ್ತೆ ಸರ್ಕಾರ 1 ರೂಪಾಯಿ ಅನುದಾನ ಇಡೀ ವರ್ಷ 1 ರೂಪಾಯಿ ಅನುದಾನ ಕಾಂಗ್ರೆಸ್ ಗೌರ್ಮೆಂಟ್ ಕೊಡ್ತಿಜಿ ಇತ್ತೆ ಕೊರೋನಿಪ್ಪನಾಗ ಯಾನ್ ಎನ್ನ ಲಿಮಿಟ್ ಪ್ರಕಾರ ಏನು ಪಾತ್ರ ಬರ್ಚ ಯಾನ್ ಐಕೋಸ್ಕರ ಬನ್ನಿ ಮುಲ್ಪಾಡ್ದು ಇಡೇ ಮುಟ್ಟ ಹೆಂಚಿನ ರೋಡ್ ಹೊಸತ್ ಮಾಡ್ತಾರೆ ಐಕೆ ನಾನು 5 ಲಕ್ಷದ ಇತ್ತು ವಿದ್ಯುತ್ ಚರಂಡಿ ದಯಪಂಡ ಚರಂಡಿ ಮಲ್ಪಿಸಿಂದ ಇರಾವ್ ಅಡಿಟ್ಟೆ ನೀರು ಪಾಸ್ ಆದಂದು ನೀರು ಬಾರಿ ಮೆತ್ತನದ ಐಕೋಸ್ಕರ ಯಾನ್ ಈ ಸ್ಟ್ರೆಚ್ಗೆ 5 ಲಕ್ಷ ರೂಪಾಯಿ ಇದು ಕೊರಪೆ ಅಂತ ಬನ್ನಿ ನಾನು ಹಿಡಿದು ಮಿತ್ತು ದುಡ್ಡು ಬತ್ತಂದ ಈರ್ನ ರೋಡ್ಗೆ ಅವ್ಲು ಹೆಂಚಿನ ಅವಡು ಐನೇ ಮಲ್ತು ಕೊರಪೆ ಬಟ್ ದುಡ್ಡು ಬತ್ತನ ಮಾತ್ರ ನಿನ್ನೆ MLA ಗ್ರಾಂಟ್ ಇದು ಕೊರಪೆ ಅಂತ ಬಂದೆ
ಮನೆ ಕೊಡ್ತೀವಿ